ಅಂಗಡಿಯನ್ನು ತೆರೀತಾ ಇದ್ದಂತೆ ಬೈಕ್ನಲ್ಲಿ ಬಂದ ಅಪರಿಚಿತರು ಅಂಗಡಿ ಮಾಲೀಕ ಹಸೈನರ್ ಎಂಬಾತನ ಮೇಲೆ ಹಲ್ಲೆಯನ್ನು ನಡೆಸಿ 14,000 ರೂಪಾಯಿ ನಗದು ಹಣವನ್ನು ದರೋಡೆ ಮಾಡಿಕೊಂಡು ಪರಾರಿಯಾಗಿರುವ ಕೃತ್ಯ ತಲಪಾಡಿಯ ಮೇಘಿನ ಪಂಚಾಡದಲ್ಲಿ ನಡೆದಿದೆ. ಹಸೈನರ್ ಯಾನೆ ಕಾಸಿಂ ಎಂಬವರು ತಲಪಾಡಿಯ ಅಲ್ ಫಲಹ್ ತಟ್ಟುಕಡ ಅನ್ನುವ ದಿನಸಿ ಅಂಗಡಿಯನ್ನು ಹೊಂದಿದ್ದು, ಇವರು ಬೆಳಗ್ಗೆ ಅಂಗಡಿ ತೆರೆಯುವ ವೇಳೆ ಏಕಾಏಕಿ ಬಂದ ಮುಸುಕುದಾರಿಗಳು ಇವರ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಬಳಿಕ ಎಲ್ಲರೂ ಪರಾರಿಯಾಗಿದ್ದಾರೆ. ಈ ವೇಳೆ ಹಸೈನರ್ಗೆ ಅಲ್ಪ ಸ್ವಲ್ಪ ಗಾಯಗಳಾಗಿವೆ. ಅವರು ತೊಕ್ಕೊಟ್ಟು ಖಾಸಗಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಯನ್ನು ಪಡೆದು ತೆರಳಿದ್ದಾರೆ. ಈ ಬಗ್ಗೆ ಉಳ್ಳಾಲ ಠಾಣಾ ಪೊಲೀಸರಿಗೆ ದೂರನ್ನು ನೀಡಲಾಗಿದ್ದು, ಅವರು ಘಟನಾ ಸ್ಥಳಕ್ಕೆ ಆಗಮಿಸಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸ್ಥಳದಲ್ಲಿ ಇದ್ದಂತಹ ಸಿಸಿಟಿವಿಯ ಆಧಾರದಲ್ಲಿ ಆರೋಪಿಗಳ ಚಲನಾವಲನಗಳ ಬಗ್ಗೆ ಗುರುತನ್ನು ಪತ್ತೆ ಹಚ್ಚಲಾಗಿದ್ದು, ತನಿಖೆಯನ್ನು ಮುಂದುವರೆಸಿದ್ದಾರೆ.